ಜಾವ ಮೂಲದ ಸಲಕ್ ಹಣ್ಣು ಪ್ರಪಂಚದ 80% ಇಂಡೋನೇಷ್ಯಾದಲ್ಲಿ ಬೆಳೆದರೆ ಅದರಲ್ಲಿ 60% ಜಾವಾ ರಾಜ್ಯವೊಂದರಲ್ಲೇ ಬೆಳೆಯುತ್ತದೆ. ಇಂಡೋನೇಷ್ಯಾದಲ್ಲಿ 10 ಲಕ್ಷ ಟನ್ ಬೆಳೆದರೂ ರಫ್ತು ಬೇಡಿಕೆ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಇದು ತಾಳೆ ಜಾತಿಗೆ ಸೇರಿದ ಮರ. ಮುಳ್ಳುಗಳು ಸಹ ಇವೆ. ಗಿಡ ಕಾಂಡಗಳಲ್ಲಿ ಗೊಂಚಲುಗಳಾಗಿ ಈ ಹಣ್ಣು ಬೆಳೆಯುತ್ತದೆ. ಈ ಹಣ್ಣಿನ ಹೊರಮೈ ಕೆಂಗಂದು ಬಣ್ಣದಲ್ಲಿ ಹಾವಿನ ಹುರುಪೆಯಂತೆ ಕಾಣಿಸುವುದರಿಂದ ಇದನ್ನ ಸ್ನೇಕ್ ಫ್ರೂಟ್ ಎಂದು ಕರೆಯುತ್ತಾರೆ. 2 ರಿಂದ 4 ಇಂಚಿನ ಈ ಹಣ್ಣಿನ ಒಳಗೆ 1 ರಿಂದ 3 ತಿರುಳು ಭಾಗ ಇರುತ್ತದೆ. ವಿಶಿಷ್ಟ ಸಿಹಿ ಹುಳಿ ರುಚಿಯ ಈ ಹಣ್ಣಿನಲ್ಲಿ ಕೆಲವು ಜೇನುತುಪ್ಪದ ಸಿಹಿ ಹೊಂದಿರುತ್ತದೆ. ಇಂಡೋನೇಷ್ಯಾದ ಪ್ರತಿ ಮನೆಯ ಈ ಹಣ್ಣು ಧಾರ್ಮಿಕ, ಅಡುಗೆ ಎಲ್ಲಾ ಬಗೆಯಲ್ಲೂ ಬಳಕೆಯಾಗ್ತದೆ. ಜಾವಾ, ಸುಮಾತ್ರಾ, ಬಾಲಿ, ಸುಲವೇಸಿ ಪ್ರಮುಖ ಬೆಳೆ ತಾಣಗಳು. ಥಾಯ್ಲೆಂಡ್, ಮಲೇಷಿಯಾ, ಫಿಲಿಪೀನ್ಸ್, ವಿಯೆಟ್ನಾಂಗಳಲ್ಲೂ ಈ ಹಣ್ಣು ಬೆಳೆಯುತ್ತದೆ. ಸಿಂಗಾಪುರ, ಯುಎಇ, ಹಾಂಗ್ಕಾಂಗ್, ನೆದರ್ಲ್ಯಾಂಡ್ಸ್ ಆಮದು ಮಾಡಿಕೊಳ್ಳುವ ದೇಶಗಳಾಗಿವೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.